ಎಜೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಉಸಿರಾಟ ವಿಭಾಗದ ವತಿಯಿಂದ ಇಂಡಿಯನ್ ಅಸೋಸಿಯೇಷನ್ ಆಫ್ ರೆಸ್ಪಿರೇಟರಿ ಕೇರ್ ಸಹಯೋಗದಲ್ಲಿ ಆಯೋಜಿಸಲಾದ 2 ದಿನದ 13ನೇ ವಾರ್ಷಿಕ ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮ ಎಜೆ ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಐಎಆರ್ಸಿ ಅಧ್ಯಕ್ಷ ಡಾಕ್ಟರ್ ಜೆಬಿ ಪೀಟರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವೈದ್ಯಕೀಯ ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸ ಮತ್ತು ಅನ್ವೇಷಣೆಯಲ್ಲಿ ತೊಡಗಿದಾಗ ಆರೋಗ್ಯ ಕ್ಷೇತ್ರದಲ್ಲಿ ವಿನೂತನ ಬದಲಾವಣೆ ಕಾಣಲು ಸಾಧ್ಯ ಎಂದು ಹೇಳಿದರು. Personnel becoming a rare commodity in India because they get exported. You know where they get exported to? Gulf, US and UK. There was a gap that needed to be filled. And it soon became evident that we needed well-trained healthcare professionals who could fill this gap. And that is how respiratory and critical care therapy or technical courses evolved in India. I think India follows a lot that is followed in the US. I think we adopted that model, saying we'll have respiratory therapists. So this is how it began. Where are we now in terms of your specialty? I believe you're a very, very vibrant group of professional and competent RTs who are multifaceted and talented. ಅನಂತರ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಚೆ ಶೆಟ್ಟಿಯವರು ಮಾತನಾಡಿ, ಉಸಿರಾಟ ವಿಭಾಗದ ರಾಷ್ಟ್ರೀಯ ಸಂಘಟನೆ ಕೆಲ ವರ್ಷಗಳಿಂದ ರಾಷ್ಟ್ರೀಯ ವಿಚಾರ ಸಂಕಿರಣ ಸಮ್ಮೇಳನಗಳನ್ನು ಆಯೋಜಿಸುತ್ತಾ ಬಂದಿದ್ದು, ವೈದ್ಯಕೀಯ ಕ್ಷೇತ್ರದ ಯುವ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶ ಸಿಗಲಿದೆ. ಈ ನಿಟ್ಟಿನಲ್ಲಿ ಎಚೆ ಆರೋಗ್ಯ ಸಂಸ್ಥೆ ಪ್ರೋತ್ಸಾಹ ಸಹಕಾರ ನೀಡಲಿದೆ ಎಂದು ಹೇಳಿದರು. This association, founded in the year 2006, is mainly to promote the young professionals to enrich their knowledge to make strength their various activities in the healthcare field. This is an organization for respiratory therapists who give treatment to the patient who have breathing problems. ಈ ಸಂದರ್ಭದಲ್ಲಿ ಎಚೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಎಚೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡೀನ್ ಡಾಕ್ಟರ್ ಅಶೋಕ್ ಹೆಗ್ಡೆ, ಎಜೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್, ಐಜೆಆರ್ಆರ್ಸಿನ ಚೀಫ್ ಎಡಿಟರ್ ಡಾಕ್ಟರ್ ಅನಿತಾ ಶಣೆ, ಐಎಆರ್ಸಿ ಸೆಕ್ರೆಟರಿ ಜಿತಿನ್ ಕೆ, ಡಾಕ್ಟರ್ ಸುದೀಶ್ ರಾವ್, ಡಾಕ್ಟರ್ ಅಮೃತಾ ಶಣೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.